ಹಣ ನೀವು ನೋಡ್ಕೊಳ್ಳೋಣಪ್ಪ 300 ಕೊಟ್ಟು ನೂರು ಎತ್ತಕ್ಕೆ ಬರುತ್ತಣ್ಣ ಪಾರ್ಟಿ ಹೆಸರೇನು? ಕಲಾವತಿ ಶಂಕರಪ್ಪ ಬಡವರ ತಲೆ ಕಜ್ಜ ಅಧ್ಯಕ್ಷ ಇದ್ರು ಅವರು. ನೀವು ಬರೀ 100 ರೂಪಾಯಿ ಕೊಟ್ಟಿಯಾರ? ಅಷ್ಟೇ ಅಣ್ಣ. ಊಟಿಲ್ಲ ಕಣ್ರಿ. 100 ರೂಪಾಯಿ ಇಲ್ಲ ಅಣ್ಣ. ಮತ್ತೆ ನೀವು ಏನ್ ಮಾಡ್ತೀವಿ? ಎಷ್ಟು ಕೊಡ್ತೀವಿ? ಹೋಗ್ಬೇಕು ಅಂದ್ ಹಿಡ್ಕೊಂಡು ನಾವು ಅಲ್ಲ ಕಣ್ರಿ, ಎಷ್ಟು ಕೊಟ್ಟು ಬರೀ 100 ಕೊಟ್ಟಿದ್ದು ಬಸ್ಸಾಗೆ ಅಣ್ಣ. ಅಲ್ಲ ಕಣ, ಊಟ ತಿಂಡಿ ಕೊಟ್ಟಿಲ್ವಾ? ಇಲ್ಲ, ಏನು ಇಲ್ಲ ಅಣ್ಣ. ನೀವು ಫೋನ್ ನಾನು ನೋಡ್ಕೊ ಅಣ್ಣ. ನನ್ನ ಮಗ DC, ನನ್ನ ಮಗ ಅಲ್ಲ ಅಣ್ಣ, ಎಷ್ಟು ಕೊಟ್ರು ನಿಮಗೆ? 100 ರೂಪಾಯಿ. ಅವರಿಗೆಲ್ಲ ಎಷ್ಟಿತ್ತು? ಅವ್ರಿಗೆ ಎಷ್ಟೇ ಕೊಟ್ಟಿರೋಣ. ಅಲ್ಲ, ಊಟ ತಿಂಡಿ ಕೊಡ್ಬಾರ್ದು ಅಣ್ಣ ನೀವು? ಇಲ್ಲ ಕಣ, ಕೊಟ್ಟಿಲ್ಲ ಇನ್ನೂ ಕೊಡ್ಲಿಲ್ವಾ? ಅಣ್ಣ. ಬೇಕಾದ್ರೆ ಕೊಡ್ಕ. ನನ್ನ ಹೆಸರು ನಾಗಭೂಷಣ ಚನ್ಕಣ್ಣ, ಅವ ಲಕ್ಷ್ಮಣ್ಣ. ಅಲ್ಲ, ನಿಮಗೆ ಕೊಟ್ಟರು, ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹೆಸರೇನು? ಶಂಕರಪ್ಪ ಕಲಾವತಿ. ಯಾವ ಪಕ್ಷದವ್ರು ಅವರು? ಕಾಂಗ್ರೆಸ್. ಕೊಡ್ತೀನಿ ಅಂತ ಕರ್ಕೊಂಬಂದ್ರು. ನಾವು ದುಡ್ಡು ಕೇಳಿಲ್ಲ. 43 ಜನ, 44 ಜನ ಬಂದು ಅಣ್ಣ. ಊಟನೂ ಕೊಟ್ಟಿಲ್ಲೇನ್ರಿ ನಿಮಗೆ? ಇಲ್ಲ ಸರ್, ಬರೀ 100 ರೂಪಾಯಿ ಕೈ ಕೊಟ್ಟರು ಅಷ್ಟೇನೆ ಸರ್. ಊಟನೂ ಕೊಟ್ಟಿದ್ರು. ಈಗ ನೀವು ಬಸ್ಸಲ್ಲಿ ನಿಮ್ದು ಇವಾಗ ಓಕೆ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ ಸರ್. ಮತಿ ಸಂಬಂಧಿ ಕಾಂಗ್ರೆಸ್ ಸರ್ಕಾರದ್ರು ಅಂತ ಯಾತಿಗ್ರಿ ಬಂದ್ರಿ? ಬಂದ್ವಿ ಸರ್. ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ನಿಮ್ಮನ್ನ 5 ವರ್ಷ ಹಿಂಗೆ ಸಾಯಿಸೋದು. ಇಲ್ಲಿ ಕರ್ಕೊಂಬಂದು ಇಷ್ಟು ವರ್ಷ ಇಷ್ಟು ಸಾಯಿಸಿದ್ದಾರೆ, ಮತ್ತೆ ಇನ್ನು 5 ವರ್ಷ ಸಾಯಿಸ್ತಾರೆ ನಿಮ್ಮನ್ನ. ಓಟ್ ಹಾಕಿದ್ರೆ ನಿಮ್ನ ಹೆಣ ಮಂಗಿಸ್ತಾರೆ. ಅದೇ ಆಯ್ತಾ?